ಕಾರ್ಕಳ ಪುರಸಭೆ ವ್ಯಾಪ್ತಿಯ 7ನೇ ವಾರ್ಡಿನ ಮಾಜಿ ಪುರಸಭೆ ಅಧ್ಯಕ್ಷರ ಮನೆ ಬಳಿ ಹಾಗೂ ಪೆರುವಾಜೆ ರಸ್ತೆಯಿಂದಾಗಿ ಗಜರಿಯಾ ಆಸ್ಪತ್ರೆಗೆ ಹೋಗುವ ದಾರಿಯಲ್ಲಿ ತೆಳ್ಳಾರ್ಮುಂಡ್ಲಿಯಿಂದ ಎಕ್ಸ್‌ಪ್ರೆಸ್ ಲೈನ್ ಮುಖಾಂತರ ಬಂಗ್ಲೆಗುಡ್ಡೆ ಹಾಗೂ ಕಜೆ ಕಡೆ ಸರಬರಾಜು ಆಗುವ ನೀರಿನ ಮುಖ್ಯ ಪೈಪು ಸುಮಾರು 2 ತಿಂಗಳಿಂದ ಒಡೆದು ದಿನದಿಂದ ದಿನಕ್ಕೆ ಸಾವಿರಾರು ಲೀಟರ್ ನೀರು ಇಲ್ಲಿ ಚರಂಡಿ ಪಾಲಾಗ್ತಿದೆ. ಯಾರಾದರೂ ಸ್ಥಳೀಯರು ಪುರಸಭೆಗೆ ದೂರು ನೀಡಿದಲ್ಲಿ ನೀರಿನ ಪೈಪನ್ನು ರಿಪೇರಿ ಮಾಡುವ ನಾಟಕವಾಡಿ ಹೋಗ್ತಾರೆ. ಇದೇ ರೀತಿ ಸುಮಾರು ಮಳೆಗಾಲದಿಂದ ಕೂಡ ಇದೇ ರೀತಿ ಕಳಪೆ ಕಾಮಗಾರಿಯಿಂದ ಅಮೂಲ್ಯವಾದ ಜೀವಜಲ ಚರಂಡಿ ಪಾಲಾಗುತ್ತಿದೆ. ಪುರಸಭೆಯ ಗಮನಕ್ಕೆ ಬಂದರೂ ಕುರುಡು ಜಾಣತನವನ್ನ ತೋರಿಸುತ್ತಿದೆ. ಈಗಾಗಲೇ ಪುರಸಭೆಯ ಕೆಲವು ವಾರ್ಡ್ಗಳಲ್ಲಿ ನೀರಿನ ಹಾಹಾಕಾರ ಆರಂಭವಾಗಿದೆ. ಆದರೆ ಇಲ್ಲಿ ನೀರು ಪೋಲಾಗುತ್ತಿದೆ. ಇದಕ್ಕೆ ಯಾರು ಹೊಣೆ, ಯಾರು ಎಂಬುದು ಜನಸಾಮಾನ್ಯರು ಪುರಸಭೆಗೆ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಫಸ್ಟ್ ಉದಾಹರಣೆ, ಇದು ಸುಮಾರು 1 ಲಕ್ಷವರೆಗಿನ ಬೆಲೆಯ ನೀರು ಪೋಲಾಗ್ತಾ ಇದೆ. ಇದು 200 ರೂಪಾಯಿ ಖರ್ಚಿನಲ್ಲಿ ಆಗುವಂಥ ಈ ರಿಪೇರಿಯನ್ನು ಇವರು ಅನಾವಶ್ಯಕ ರಿಪೇರಿ ಮಾಡ್ತಾ ಇಲ್ಲ. ಇದಕ್ಕೆ ಯಾರು ಹೊಣೆ?